ಲಚ್ಚುನ ಫೋಟೋಸ್ ಅಂತೂ ತುಂಬ ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ಮಾತ್ರ ಆಯಿತಾ. ನಾನು ಅವರದ್ದು ಪ್ರಮೋಷನ್ ಮಾಡ್ತಾ ಇಲ್ಲ, ಸ್ಟುಡಿಯೋದವ್ರದ್ದು. ಇಷ್ಟು ಚೆಂದ ತೆಗಿತಾರೆ ಗೊತ್ತುಂಟಾ. ನನಗೆ ಈಗ ಅನಿಸ್ತಾ ಉಂಟು, ನನ್ನ ವೇಷ ನೋಡಿ ನಗಡಬೇಡಿ ಆಯಿತಾ. ಹುಲ್ಲಿಗೆ ಬಂದಿದ್ದೇನೆ, ಹುಲ್ಲೆಲ್ಲ ಆಯಿತು, ನನ್ನ ಪಾಲಿದು ಹುಲ್ಲಾಯಿತು. ಈಗ ಹಸ್ಬೆಂಡ್ ಹುಲ್ಲು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಹಾಗಾದಷ್ಟು ಫ್ಯಾಮಿಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಿ, ಖಂಡಿತ ಮಾಡ್ತೇನೆ. ನನ್ನದೊಬ್ಬಳದ ಫೇಸ್ ಇಷ್ಟು ನೋಡ್ತೀರಲ್ವಾ, ಮತ್ತೆಂತ. ಎಸ್, ನನ್ನ ಹತ್ರ ತುಂಬ ಜನ ಕೇಳಿದ್ರಿ ಲಚ್ಚುಗೆ ಏನು ಫುಡ್ ಕೊಡ್ತೀರಾ, ಮತ್ತು ಮೊನ್ನೆ ಫೋಟೋಶೂಟಲ್ಲಿ ಏನದು ಕೊಡ್ತಾ ಇದ್ದದ್ದು ಬಾಟಲಲ್ಲಿ ಹಾಕಿ ಅಂತ. ಸೊ ನಾನು ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಯಾವಾಗಲಿನಾಗೆ ಸೋ ಹೇಳಬಾರ್ದು ಅಂತ ಹೇಳಿದಿರಲ್ಲ ಜಾಸ್ತಿ, ನಾನು ಹೇಳೋದು ಜಾಸ್ತಿ ಆಗ್ತಿದ್ದಂತೆ ಕಮೆಂಟ್ ಬಂದಿತ್ತು. ನನಗೆ ಅದು ಅಭ್ಯಾಸವಲ್ಲ. ಸ್ಟೇಜಲ್ಲಿ ಹೋದರೂ ಕೂಡ ಬರ್ತದೆ, ವ್ಲಾಗ್ ಮಾಡೋದು ಕೂಡ ಬರ್ತದೆ. ಅದೆಂತ ಗೊತ್ತುಂಟ, ನನ್ನ ಮಾತುಕತೆಗೆ ಅದೊಂದು ಫ್ಲೋ. ಎಸ್, ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ. ಈಗ ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ಯಾವಾಗಲಿನ ಡೈಲಾಗ್, ಹಸ್ಬೆಂಡ್ ಆಚೆ ಇದ್ದಾರೆ. ತೋಟ ಎಲ್ಲ ಫುಲ್ ಕ್ಲೀನ್ ಆಗಿದೆ ನೋಡಿ, ಫುಲ್ ಕ್ಲೀನ್ ಆಗಿದೆ ತೋಟ. ಬಾವೆಲ್ಲ ಫುಲ್ ಇಲ್ಲಿ ಮಿಷನ್ ಹಿಡ್ದಿದ್ದಾರೆ, ಹಾಗಾಗಿ ಫುಲ್ ಕ್ಲೀನ್ ಆಗಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ತುಂಬ ಜನ ನಿನ್ನೆಯ ವ್ಲಾಗ್ ನೋಡಿ ಹ್ಯಾಪಿ ಬರ್ತ್ಡೇ ಲಚ್ಚು ಅಂತೆಲ್ಲ ಹಾಕಿದ್ದೀರಿ. ಬಟ್ ಅವಳ ಬರ್ಡೇ ನಿನ್ನೆ ಅಲ್ಲ ಆಯಿತಾ. ಅವಳ ಬರ್ಡೇ ಡಿಸೆಂಬರ್ 8ಕ್ಕೆ. ಅದನ್ನು ಒಂದು ಫೋಟೋಶೂಟ್ ಮಾಡಿದ್ದು ನಾವಷ್ಟೇ. ಸೊ ತುಂಬ ಜನ ಕೇಳಿದ್ರಿ, 1 ವರ್ಷ ಆಯಿತಾ ಅಷ್ಟು ಬೇಗ ಅಂತೆಲ್ಲ. ಇಲ್ಲ ಆಯಿತಾ, ಅದು ಈಗ 11 ತಿಂಗಳು ಅವಳಿಗೆ. ಡಿಸೆಂಬರ್ 8ಕ್ಕೆ ಅವಳಿಗೆ 1 ವರ್ಷ ತುಂಬ್ತದೆ. ಸೊ ಹಾಗಾಗಿ ಒಂದು ಫೋಟೋಶೂಟ್ ಮಾಡಿಸಿದ್ದು ಮೆಮೊರೀಸಿಗಿರಲಿ ಅಂತ ಅಷ್ಟೇ, ಮತ್ತೆಂತ. ಫೋಟೋಶೂಟಿನ ಬರ್ಡೇಯ ಮುಂಚಿನ ದಿವಸ ನನ್ನ ಮಾವನ ಮನೆಯ ಗೃಹ ಪ್ರವೇಶ. ಅವರು ಇವತ್ತಷ್ಟೇ ಇನ್ವಿಟೇಷನ್ ಕೊಟ್ಟು ಹೋದರು. ಸೊ ಅದಕ್ಕೆ ಕೂಡ ಹೋಗಬೇಕಾಗಿರುತ್ತೆ. ಡಿಸೆಂಬರ್ 7ಕ್ಕೆ, ಅದು ಡಿಸೆಂಬರ್ 8ಕ್ಕೆ ಲಚ್ಚುನ ಬರ್ಡೇ. ಮತ್ತು ಎಂತ ಎಷ್ಟು ಜನರದಂತೆಲ್ಲ ಕೇಳಿದ್ರಿ, ಎಷ್ಟು ಜನ ಅಂತ ಈಗ ಇದಾಗಲಿಲ್ಲ, ಸೆಟ್ ಆಗಲಿಲ್ಲ. ಎಲ್ಲದಕ್ಕೆಲ್ಲ ಯಾರಿಗೆಲ್ಲ ಹೇಳಿದ್ರು ಏನೆತ್ತ ಅಂತೆಲ್ಲ ಫುಲ್ ಸೆಟ್ ಆಗಬೇಕಷ್ಟೇ ಇನ್ನು. ಮತ್ತು ಒಂದು ಹೇಳ್ಬೋದು, ಹೋಸ್ಟ್ ಜೀವಿತಾ ಕುತ್ತಾರ್. ಸೊ ಅದೇ ವಿಷಯ. ಮತ್ತೆಂತ, ಲಚ್ಚುನ ಫೋಟೋಸ್ ಅಂತೂ ತುಂಬ ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ಮಾತ್ರ ಆಯಿತಾ. ನಾನು ಅವರದ್ದು ಪ್ರಮೋಷನ್ ಮಾಡ್ತಾ ಇಲ್ಲ, ಸ್ಟುಡಿಯೋದವ್ರದ್ದು. ಇಷ್ಟು ಚೆಂದ ತೆಗಿತಾರೆ ಗೊತ್ತುಂಟಾ. ನನಗೆ ಈಗ ಅನಿಸ್ತಾ ಉಂಟು, ನಮ್ಮ ಮದುವೆದು ಎಲ್ಲ ಅವರಿಗೆ ಕೊಡ್ಬೋದಿತ್ತು, ಪ್ರೀ ವೆಡ್ಡಿಂಗ್ ಶೂಟಿಗಿದು ಅದೆಲ್ಲ ಅವರಿಗೆ ಕೊಡ್ಬೋದಿತ್ತು. ಎಷ್ಟು ಚೆಂದ ತೆಗಿತಾರೆ. ನನಗೆ ಖುಷಿ ಆಯಿತು ಅವರ ಫೋಟೋಸ್ ಮಾತ್ರ, ತುಂಬ ಲೈಕ್ ಆಯಿತು. ನನ್ನ ವೇಷ ನೋಡಿ ನಗಡಬೇಡಿ ಆಯಿತಾ. ಹುಲ್ಲಿಗೆ ಬಂದಿದ್ದೇನೆ, ಹುಲ್ಲೆಲ್ಲ ಆಯಿತು, ನನ್ನ ಪಾಲಿದು ಹುಲ್ಲಾಯಿತು. ಈಗ ಹಸ್ಬೆಂಡ್ ಹುಲ್ಲು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಹಾಗಾಗಿ ನಾನು ಫುಲ್ ಸ್ವೆಟ್ ಆಗಿದ್ದೇನೆ. ಇನ್ನು ಇವಳೆಂತ ಹೀಗೆ ಲಾಗಲ್ಲಿ ಬರ್ತಾಳೆ ಅಂತೆಲ್ಲ ಹೇಳಬೇಡಿ, ಫುಲ್ಲು ಸ್ವೆಟ್ ಆಗಿದೆ. ಹುಲ್ಲಿಲ್ಲ ನೋಡಿ, ಫುಲ್ಲು ಕ್ಲೀನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಹುಲ್ಲೆಲ್ಲ ಕಡಿಮೆ, ಆ ಕಡೆ ಮಾತ್ರ ಇರೋದು. ನಾನು ಅಲ್ಲಿ ಎಲ್ಲ ರೋಡ್ ಸೈಡ್ ಅಲ್ಲ, ಅದಕ್ಕೆ ಈ ಕಡೆ ಬಂದು ವ್ಲಾಗ್ ಮಾಡ್ತಿದ್ದೇನೆ. ಮತ್ತೆಂತ ವಿಶೇಷ ಉಂಟು ಅಮ್ಮ. ಇದೊಂದು ಕೈ ಬಚ್ಚಿದಾಗ ಆಗ ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಮನೆಗೆ ಹೋಗಿ ಸಹ ವ್ಲಾಗ್ ಮಾಡಲಿಕ್ಕುಂಟು. ಆದಷ್ಟು ಫ್ಯಾಮಿಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಿ, ಖಂಡಿತ ಮಾಡ್ತೇನೆ. ನನ್ನದೊಬ್ಬಳದ ಫೇಸ್ ಇಷ್ಟು ನೋಡ್ತೀರಲ್ವಾ, ಮತ್ತೆಂತ. ಮತ್ತೆ ಮಾಡ್ತೇನೆ. ಬಾಯ್. ಎಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಎಲ್ರಿಗೂ ಪಲಾವ್ ಮಾಡೋದು ಹೇಗಂತ ಗೊತ್ತಿದೆ, ಬಟ್ ಫಾಸ್ಟಾಗಿ ಸಿಂಪಲಾಗಿ ನಾವು ಇವತ್ತು ಮನೇಲಿ ಹೇಗೆ ಪಲಾವ್ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದೇವೆ. ಸೊ ಏನು ಸ್ಪೆಷಲ್ ಅಂತಲ್ಲ, ಬಟ್ ನಾವು ಮನೇಲಿ ಹೇಗೆ ಪಲಾವ್ ಮಾಡ್ತೇವೆ ಫಾಸ್ಟಾಗಿ, ಅಂದರೆ 5 to 10 ಮಿನಿಟ್ಸಲ್ಲಿ ಪಲಾವ್ ಹೇಗೆ ಮಾಡ್ಬೋದು ಅಂತ. ಸೊ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ತರಕಾರಿ ಎಲ್ಲ, ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಈಗ ಒಂದು ಕುಕ್ಕರನ್ನು ನಾವು ಗ್ಯಾಸ್ ಮೇಲೆ ಇಟ್ಟಿದ್ದೇವೆ. ಸೊ ಗ್ಯಾಸ್ ಆನ್ ಆಗಿದೆ. ಇದಕ್ಕೆ ನಾವೀಗ ಆಯಿಲ್ ಹಾಕಿದ್ದೇವೆ, ತೆಂಗಿನ ಎಣ್ಣೆ. ಇದಕ್ಕೆ ನೆಕ್ಸ್ಟ್ ನಾವು ಪಲಾವ್ ಎಲೆ ಆಗಿರ್ಬೋದು, ಮತ್ತು ಚಕ್ಕೆ ಲವಂಗ, ಅದೆಲ್ಲ ಪ್ಯಾಕೆಟಲ್ಲಿ ಸಿಗುತ್ತೆ ನಿಮಗೆ ಶಾಪಲ್ಲಿ. ಸೊ ಅದನ್ನೆಲ್ಲ ನಾವೀಗ ಹಾಕ್ತಿದ್ದೇವೆ. ಚಕ್ಕೆ ಲವಂಗ ಅದು ಇದು ಅಂತೆಲ್ಲ ಹಾಕ್ತಿದ್ದೇವೆ. ಸೊ ಅಕ್ಕ ಹೇಗೆ ನಿಂತಿದ್ದಾರೆ ಗೊತ್ತಾ, ಅವರಿಗೆ ಎಟಕ್ತಿಲ್ಲ. ಇದು ಸ್ವಲ್ಪ ಹೈಟಲ್ಲಿ ಉಂಟು, ಸೊ ಹಾಗಾಗಿ ಎಟಕ್ತಿಲ್ಲ. ಅದಕ್ಕೆ ಒಂದು ಮಣ್ಣೆ ಇಟ್ಕೊಂಡು, ಪೆರದನೆ ಉಂಟಲ್ವಾ, ಸೊ ಅದನ್ನು ಇಟ್ಕೊಂಡು ಅದರ ಮೇಲೆ ನಿಂತಿದ್ದಾರೆ. ಸೊ ಈಗ ನಾವು ಚಕ್ಕೆ ಲವಂಗ ಎಲ್ಲ ಹಾಕ್ತಿದ್ದಾರೆ. ನಾನು ಅಡುಗೆ ಮಾಡ್ತಾ ಇಲ್ಲ, ಅಕ್ಕ ಅಡುಗೆ ಮಾಡ್ತಿದ್ದಾರೆ, ನಾನು ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮತ್ತೆಂತ ಅದು ಏಲಕ್ಕಿ ಮತ್ತು ಕರಿಮೆಣಸು ಇಷ್ಟನ್ನು ಹಾಕಿದರು. ಸೊ ನಾವಿವತ್ತು ತಗೊಂಡಿರೋದು ವೆಜ್ ಪಲಾವ್ ಮಸಾಲ.
ಈ ಮಸಾಲವನ್ನು ಯೂಸ್ ಮಾಡ್ತಿದ್ದೇವೆ. ಯಾಕಂತ ಹೇಳಿದರೆ ನಾವು ಇವತ್ತು ಟೈಮ್ ಇಲ್ಲ ನಮಗೆ, ಕೊತ್ತಂಬರಿ ಪುದೀನ ಸೊಪ್ಪು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತದೆ. ನಾವೇ ಪಲಾವ್ ಮಸಾಲೆ ರೆಡಿ ಮಾಡಿದರೆ ಅದು ಇನ್ನೊಂದ್ಸಲ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋ. ಇವತ್ತು ನಾವು ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದಾರೆ ಚೆನ್ನಾಗಿ. ಮತ್ತು ನಾವು ಆಲ್ರೆಡಿ ಮೆಜರ್ಮೆಂಟ್ ಉಂಟಲ್ವಾ ಅಕ್ಕಿ, ಅದನ್ನೆಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದೇವೆ. ಅದು ಹೇಗೆ ಅಂತ ಹೇಳಿದರೆ, ಈಗ ನಾವು ಅದಕ್ಕಿಂತ ಮುಂಚೆ ತರಕಾರಿ ಎಲ್ಲ ಹಾಕಿ ಈಗ ಸ್ವಲ್ಪ ಬೇಯಿಸ್ಲಿಕ್ಕೆ ಇಡುವ. ಮೆಷರ್ಮೆಂಟ್ ಹೇಗೆ ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಥರ ಮೆಷರ್ಮೆಂಟ್ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಮತ್ತು ಸ್ವಲ್ಪ ಅರ್ಧ ಗಂಟೆ ನೆನೆಸಿಡ್ಲಿಕ್ಕೆ ಇಡ್ತೇವೆ ನಾವು, ಆಗ ಚೆನ್ನಾಗಿ ಬರ್ತದೆ. ಈಗ ಬೇಯಿಸಿಟ್ಟಂತಹ ಬಟಾಣಿ ಕೂಡ ಹಾಕಿ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಬೇಯಲಿಕ್ಕೆ ಇವರು ಜಾಸ್ತಿ ಇಡೋದಿಲ್ಲ, ಯಾಕಂತ ಹೇಳಿದ್ರೆ ಒಟ್ಟಿಗೆ ಅನ್ನ ಮತ್ತು ಇದು ಒಟ್ಟಿಗೆ ಇದು ಬೆಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರ್ತದೆ. ಅದು ಬೇರೆ ಬೇರೆ ಬೇಯಿಸಿದ್ರಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದೀಗ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಿಕೊಂಡು ಆನಂತರ ಅದಕ್ಕೆ ನೀರೆಲ್ಲ ಹಾಕಿಕೊಂಡು, ಈಗ ನೋಡಿ ಇವರು ಎಲ್ಲಿ ನಿಂತಿದ್ದಾರೆ ನೋಡಿ ಮಣ್ಣೆ ಇಟ್ಕೊಂಡು ಮೇಲೆ ನಿಂತಿದ್ದಾರೆ. ಸೊ ನಮ್ಮಲ್ಲಿ ಗ್ಯಾಸ್ ಎರಡೆರಡು ಉಂಟು, ಒಂದು LPG ಗ್ಯಾಸ್ ಮತ್ತೊಂದು ಗೋಬರ್ ಗ್ಯಾಸ್. ಈಗ ಅಕ್ಕಿ ಹಾಕ್ತಿದ್ದೇವೆ, ಸೋನಾ ಮಸೂರಿ ಅಕ್ಕಿ ಇದು. ಸೊ ಅದೆಲ್ಲ ಮೆಜರ್ಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಆಲ್ರೆಡಿ. ಸೊ ಹಾಗಾಗಿ ಫಾಸ್ಟ್ ಆಗುತ್ತೆ, 5 to 10 ಮಿನಿಟ್ಸಲ್ಲೇ ಆಗುತ್ತೆ. ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ವಾಪಸ್ ಉಪ್ಪು ಅದು ಇದೆಲ್ಲ ಟೇಸ್ಟ್ ಎಲ್ಲ ನೋಡಬೇಕಾಗತ್ತೆ. ಮಸಾಲೆ ಎಲ್ಲ ಹಾಕ್ತಾರೆ ಈಗ. ಸೊ ಎಲ್ಲ ಟೇಸ್ಟ್ ನೋಡಬೇಕಾಗತ್ತೆ. ಈಗ ನೋಡಿ ಅವರು ಟೇಸ್ಟ್ ನೋಡಿದ ನಂತರ ಉಪ್ಪ ಚಪ್ಪೆ ಅಂತ ಎಲ್ಲ ಹೇಳ್ಕೊಂಡು ಮತ್ತೆ ಅದನ್ನು ಕುಕ್ಕರೆಲ್ಲ ಕ್ಲೋಸ್ ಮಾಡೋದು. ಈಗ ಅದನ್ನು ನೋಡಿ ಬೇಯ್ತಾ ಉಂಟು, ಅದು ಇನ್ನೂ ಕೂಡ ಇದಾಗಲಿಲ್ಲ. ಈಗ ಉಪ್ಪು ಹಾಕ್ತಿದ್ದಾರೆ, ನಾವು ಹುಡಿ ಉಪ್ಪು ಹಾಕೋದು ಜಾಸ್ತಿ. ಅನಂತರ ಪಲಾವ್ ಮಸಾಲ ಅದು ಇದು ಅಂತೆಲ್ಲ ಹಾಕಿ ಅದನ್ನು ಕ್ಲೋಸ್ ಮಾಡಿಟ್ಟು 1-2 ವಿಜಿಲ್ ಹಾಕಿದರೆ ಪಲಾವ್ ರೆಡಿ. ಇವತ್ತಿನ ಪಲಾವ್ ಕತೆ ಇಷ್ಟೇ. ಎಸ್, ನನ್ನ ಹತ್ರ ತುಂಬ ಜನ ಕೇಳಿದ್ರಿ ಲಚ್ಚುಗೆ ಏನು ಫುಡ್ ಕೊಡ್ತೀರಾ, ಮತ್ತು ಮೊನ್ನೆ ಫೋಟೋಶೂಟಲ್ಲಿ ಏನದು ಕೊಡ್ತಾ ಇದ್ದದ್ದು ಬಾಟಲಲ್ಲಿ ಹಾಕಿ ಅಂತ. ಸೊ ನಾನು ಜಾಸ್ತಿ ಕೊಡೋದು ರಾಗಿ ಮತ್ತು ಗೋಧಿಯ ಮನ್ನಿ ಕೊಡೋದು ಜಾಸ್ತಿ. ಸೊ ಅದು ಕೂಡ ಅದೇ, ಅದು ಜ್ಯೂಸ್ ಟೈಪಲ್ಲಿ ಮಾಡಿದರೆ ಅದನ್ನು ಬಾಟಲಲ್ಲಿ ಕುಡಿತಾಳೆ. ಇಲ್ಲದಿದ್ದರೆ ನಾನು ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಬಿಸಿ ಎಲ್ಲ ಮಾಡಿ ಕೊಡ್ತೇನೆ. ಸೊ ರಾಗಿ ಮತ್ತು ಗೋಧಿದು ಮತ್ತು ಅಂಗನವಾಡಿ ಫುಡ್ ಕೂಡ ಕೊಡ್ತೇನೆ. ಮತ್ತು ಊಟ ಅದನ್ನು ಮನ್ನಿ ಟೈಪಲ್ಲಿ ಮಾಡಿ ಕೊಡ್ತೇನೆ. ಸೊ ಇಷ್ಟನ್ನು ತಿಂತಾಳೆ ಅವಳು. ಆಲ್ಮೋಸ್ಟ್ ತರಕಾರಿ ಎಲ್ಲ ಜಾಸ್ತಿ ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಮತ್ತು ಎಂತ ಇಷ್ಟನ್ನು ಕೇಳಿದ್ರಿ ನನಗೆ. ಮತ್ತು ನಾವೇನೆಲ್ಲ ತಿಂತೇವೆ ಅದೆಲ್ಲ ಅವಳಿಗೆ ಕೊಡ್ತೇವೆ. ದೋಸೆ ಮತ್ತು ಇಡ್ಲಿ ಏನು ತಿಂದರೂ ಕೂಡ ಅವಳಿಗೆ ಕೊಡ್ತೇವೆ. ಮತ್ತೆಂತ ಚಿಕನ್ ಎಗ್ ಎಲ್ಲವೂ ಕೊಡ್ತೇವೆ, ಯಾವುದು ಕೊಡೋದಿಲ್ಲ ಅಂತಿಲ್ಲ. ನಾವು ತಿನ್ನುವಾಗ ಅವಳು ಮುಖ ನೋಡ್ತಾಳಲ್ಲ, ಸೊ ಹಾಗಾಗಿ ಎಲ್ಲವನ್ನ ಕೊಡ್ತೇವೆ. ಇದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಮಗಳಿಗೆ ಏನೆಲ್ಲ ಹಾಕ್ತೇನೆ ಅಂದರೆ ಎಂತ ಕೆಲವರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ, ಪೌಡರ್ ಅದು ಇದು ಅಂತೆಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಮತ್ತು ಏನೆಲ್ಲ ಎಣ್ಣೆ ಹಚ್ಚುವ ವಿಧಾನ ಆಗಿರ್ಬೋದು. ಸೊ ಎಲ್ಲವನ್ನು ನಾನು ಸಪ್ರೇಟಾಗಿ ಅವಳದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೇನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋ ಸಿಗೋಣ. ಕನ್ಕಟ ಬೈ, ಟೇಕ್ ಕೇರ್.